ಚತುಷ್ಪಥ ರಸ್ತೆಗಳನ್ನು ಕೊಟ್ಟವರು ಯಾರು? ಸಾಗರ್ ಮಾಲವನ್ನು ಕೊಟ್ಟವರು ಯಾರು? ಮುದ್ರಾದ ಮುಖಾಂತರ ಕೋಟ್ಯಾಂತರ ಅನುದಾನಗಳನ್ನು ಕೊಟ್ಟವರು ಯಾರು? ಉಜ್ವಲದ ಮುಖಾಂತರ ಮನೆ ಮನೆಗಳಲ್ಲಿ ಅಸ್ತ್ರ ಹೊಳೆಯನ್ನು ಕೊಟ್ಟವರು ಯಾರು? ಮನೆ ಮನೆಗಳಲ್ಲಿ ಪ್ರಧಾನಮಂತ್ರಿ ಆಶಯದ ಮುಖಾಂತರ ಪ್ರಧಾನಮಂತ್ರಿ ಗೃಹ ನಿರ್ಮಾಣಕ್ಕೆ ಕೊಡುಗೆಯನ್ನು ಕೊಟ್ಟವರು ಯಾರು? ಮಂಗಳೂರು ಜಿಲ್ಲೆಗೆ 16,000 ಕೋಟಿ ರೂಪಾಯಿಗಳನ್ನು ಕೊಟ್ಟವರು ಯಾರು? ಬಂಧುಗಳೇ, ಮಂಗಳೂರು ಜಿಲ್ಲೆಗೆ 16,000 ಕೋಟಿ ರೂಪಾಯಿಗಳನ್ನು ಕೊಡುವುದರ ಮುಖಾಂತರ ನರೇಂದ್ರ ಮೋದಿ ಅವರು ಮಂಗಳೂರಿನ ಅಭಿವೃದ್ಧಿಯತ್ತ ದೃಷ್ಟಿಯನ್ನು ಹಾರೈಸಿದ್ದಾರೆ. ಕಳೆದ 30 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮಂಗಳೂರಿನ ಜನ ಏನು ಆಶೀರ್ವಾದ ಮಾಡಿದಾರ, ಆ ಆಶೀರ್ವಾದದ ಋಣವನ್ನು ತೀರಿಸಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು. ಬಂಧುಗಳೇ, ನರೇಂದ್ರ ಮೋದಿ ಮಂಗಳೂರಿನಂತಹ ನಗರಕ್ಕೆ ಅಮೃತದಂತಹ ಯೋಜನೆಯನ್ನು ಕೊಟ್ಟರು, ಸ್ಮಾರ್ಟ್ ಸಿಟಿಯನ್ನು ಕೊಟ್ಟರು. ಬೆಂಗಳೂರು ಚತುಷ್ಪಥ ರಸ್ತೆಗಳ ಪ್ರಾರಂಭ ಆಯಿತು. ಇವತ್ತು ಇಡೀ ರಸ್ತೆಯಲ್ಲಿ ಕಾಂಕ್ರೀಟೀಕರಣದ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಮಂಗಳೂರಿನ ಪರಿವರ್ತನೆಗೆ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಇವತ್ತು ಈ ಜಿಲ್ಲೆಯ ಶಾಸಕರಲ್ಲಿ, ಕಾಂಗ್ರೆಸ್ನ ಮಂತ್ರಿಗಳಲ್ಲಿ, ಕಾಂಗ್ರೆಸ್ನ ಸಿದ್ದರಾಮಯ್ಯರಲ್ಲಿ ಕೊಡ್ತೇನೆ, ನೀವು ಕೊಟ್ಟದ್ದೇನು? ಮಂಗಳೂರಿಗೆ ಹತ್ಯಾ ಭಾಗ್ಯವನ್ನು ಕೊಟ್ಟವರು ಯಾರು? 4 ಜನ ಹಿಂದೂ ಕಾರ್ಯಕರ್ತರಿಗೆ ಕಾರಣೀಭೂತರಾದವರು ಯಾರು? ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ. ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ, ಹಿಂದಿನ ಸರ್ಕಾರ ಯಡಿಯೂರಪ್ಪರ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಟ್ಟರು. ಪ್ರತಿಯೊಂದು ಮಂಗಳೂರು ಮಹಾನಗರ ಪಾಲಿಕೆಗೆ 300 ಕೋಟಿ ರೂಪಾಯಿಗಳನ್ನು ಕೊಟ್ಟರು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಗರಗಳಿಗೆ ನಗರೋತ್ಥಾನದಲ್ಲಿ 5 ಕೋಟಿ ರೂಪಾಯಿಗಳನ್ನು ಕೊಟ್ಟರು. ಸ್ವರ್ಣ ಗ್ರಾಮದ ಮುಖಾಂತರ ಗ್ರಾಮೋತ್ಥಾನದ ಕನಸನ್ನು ಕಂಡವರು ಯಡಿಯೂರಪ್ಪನವರು. ರೈತರಿಗೆ ಸಾಲ ಮೇಲವನ್ನು ಕೊಟ್ಟಿರ್ತಕ್ಕಂಥ ಮೊದಲ ಬಾರಿಗೆ ರೈತರ ಪರವಾಗಿರ್ತಕ್ಕಂಥ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಯಡಿಯೂರಪ್ಪರು. ಬಂಧುಗಳೇ, ಯಡಿಯೂರಪ್ಪರು ಭಾಗ್ಯಲಕ್ಷ್ಮಿ ಯೋಜನೆ ಮುಖಾಂತರ, ಸಂಧ್ಯಾ ಸುರಕ್ಷದ ಮುಖಾಂತರ, ಅಂಗವಿಕಲರಿಗೆ ವೇತನವನ್ನು ಜಾಸ್ತಿ ಮಾಡೋದರ ಮುಖಾಂತರವಾಗಿ, ಹಾಲು ಕರೆಯತಕ್ಕಂಥ ತಾಯಿಗೆ ಬೆಂಬಲವನ್ನು ಬೆಲೆಯನ್ನು ಕೊಟ್ಟಿರ್ತಕ್ಕಂಥ, ಅಡಿಕೆ ಬೆಳೆಗಾರರಿಗೆ ಮೊದಲ ಬಾರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಯಡಿಯೂರಪ್ಪ. ಬಂಧುಗಳೇ, ಯಡಿಯೂರಪ್ಪ ಈ ರಾಜ್ಯದ, ಈ ಜಿಲ್ಲೆಯ ಅಡಿಕೆ ಬೆಳೆಗಾರರ ಪರವಾಗಿ ನಿಂತರು. ಇವತ್ತು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಯ ಗಾಳಿಯನ್ನು ಬೀಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ಭಾರತೀಯ ಜನತಾ ಪಾರ್ಟಿಯ ಗಾಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಳಗ್ತಾ ಇದೆ. ನಾನು ಎದೆ ತಟ್ಟಿ ಹೇಳಬಲ್ಲೆ, ನಾಡಿನ ಚುನಾವಣೆಯಲ್ಲಿ 8ಕ್ಕೆ 8 ಅಭ್ಯರ್ಥಿಗಳು, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ವಿಜಯೋತ್ಸವ ಆಚರಣೆ ಮಾಡ್ತಾರೆ. ಕಾರಣ, ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ನ ಭ್ರಷ್ಟಾಚಾರ, ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ರೈತರ ಆತ್ಮಹತ್ಯೆ, ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ದಾರುಣವಾಗಿರ್ತಕ್ಕಂಥ ಹತ್ಯೆಗಳು, ಹಿಂದೂ ಸಮಾಜವನ್ನು ಒಡೆದಾಳಿರ್ತಕ್ಕಂಥ ಸಿದ್ದರಾಮಯ್ಯರ ಒಡೆದಾಳುವ ನೀತಿ, ಅಹಿಂದದ ಹೆಸರಿನಲ್ಲಿ ಜಾತಿಗಳನ್ನು ಒಡೆದಾಳಿರ್ತಕ್ಕಂಥ ಸಿದ್ದರಾಮಯ್ಯರ ನೀತಿ, ಮತ ಧರ್ಮದ ಹೆಸರಿನಲ್ಲಿ ವೀರಶೈವ ಲಿಂಗಾಯತ ಅನ್ನತಕ್ಕಂಥ ಸಮಾಜವನ್ನು ಒಡೆದಾಳಿರ್ತಕ್ಕಂಥವರ ನೀತಿ, ಮೂಢನಂಬಿಕೆಯ ಹೆಸರಿನಲ್ಲಿ ನಮ್ಮ ಮಠ ಮಂದಿರಗಳನ್ನ ಬಲಿ ಕೊಡತಕ್ಕಂಥ ಸಿದ್ದರಾಮಯ್ಯರ ಯೋಚನೆ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಕಲ್ಲುರ್ಟಿ ಕೋಲ ನಡೆಯುವುದಿಲ್ಲ, ಗುಳಿಗನ ಕೋಲ ನಡೆಯುವುದಿಲ್ಲ, ಒಂದೇ ಒಂದು ಭೂತದ ಆರಾಧನೆಗಳ ನಡೆಯದ ರೀತಿಯಲ್ಲಿ ನಡೆಯುತ್ತೆ. ಯೋಚನೆ ಮಾಡಿ. ಈ ಜಿಲ್ಲೆಯಲ್ಲಿ ಒಂದೇ ಒಂದು ಹಿಂದೂ ಸಂಸ್ಕೃತಿಗಳ ಪರಂಪರೆಗಳನ್ನು ಉಳಿಸುವ ಕಾಯಕಗಳಾಗೋದಿಲ್ಲ. ಮೂಢನಂಬಿಕೆ ಹೆಸರಿನಲ್ಲಿ ನಮ್ಮ ದೇವಸ್ಥಾನಗಳನ್ನ, ಮಠ ಮಂದಿರಗಳನ್ನ ಒಳಗೆ ಹಾಕತಕ್ಕಂಥ ಷಡ್ಯಂತರ ಸಿದ್ದರಾಮಯ್ಯರ ಸರ್ಕಾರದಲ್ಲಿ ನಡೆಯಿತು. ಟಿಪ್ಪು ಜಯಂತಿ ಹೆಸರಿನಲ್ಲಿ ಹಿಂದೂ ಮುಸಲ್ಮಾನರ ಭಾವನೆಗಳನ್ನು ಒಡೆದಾಳುವಂತ ಕೆಲಸ ಕಾರ್ಯಗಳು ಮಾಡಿದರು. ಎಲ್ಲಿವರೆಗೆ? ಶಾಲಾ ಮಕ್ಕಳ ಯೋಜನೆಯಲ್ಲಿ ಪ್ರವಾಸ ಭಾಗ್ಯವನ್ನ ಜಾತಿಯ ಹೆಸರಿನಲ್ಲಿ ಒಡೆದಾಳಿದರು. ಈ ಸಮಾಜವನ್ನ ಏಕೀಕರಣ ಮಾಡಬೇಕಾಗಿರತಕ್ಕಂಥ ಸಮಾಜವಾದಿ ಚಿಂತನೆಯ ಸಿದ್ದರಾಮಯ್ಯನವರು ಪತ್ರಕರ್ತರನ್ನು ಒಡೆದಾಳಿದ್ರು. ಅಲ್ಪಸಂಖ್ಯಾತ ಪತ್ರಕರ್ತರಿಗೆ ಲ್ಯಾಪ್ಟಾಪ್ ಕೊಡುವುದರ ಮುಖಾಂತರ ಪತ್ರಕರ್ತರಲ್ಲೂ ಒಡಕೆ ತಂದಿರತಕ್ಕಂಥ, ಕರ್ನಾಟಕ ರಾಜ್ಯದ ಒಡಕು ತಂದಿರುವಂತ ಏಕೈಕ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ. ಬಂಧುಗಳೇ, ಇವತ್ತು ಇಡೀ ಹಿಂದೂ ಸಮಾಜವನ್ನು ನಾಶ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಹಾಗಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ. ಜನ ಯೋಚನೆ ಮಾಡ್ತಾ ಇದ್ದಾರೆ, ಪರಿವರ್ತನೆ ಬೇಕು. ಅದಕ್ಕೋಸ್ಕರ ನಮ್ಮ ಓಟು ನರೇಂದ್ರ ಮೋದಿಗೆ ಕೊಡಬೇಕು. ಅದರ ಮುಖಾಂತರ ಕರ್ನಾಟಕದ ಯಡಿಯೂರಪ್ಪನ ಸರ್ಕಾರ ಬರಬೇಕು, ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಬೇಕು ಅನ್ನತಕ್ಕಂಥ ಆಶಯದಿಂದ ಜನ ಮುಂದೆ ಬಂದಿದ್ದಾರೆ.